ಇಂದು ನಾವು ಮಾಡೂರು ಜುಮ್ಮಾ ಮಸೀದಿಯ ಈ ವ್ಯಾಪ್ತಿಯಲ್ಲಿ ನಾವು ಜುಮ್ಮಾ ಪ್ರಾರ್ಥನೆಯನ್ನು ಮುಗಿಸಿಕೊಂಡು ಇವತ್ತು ನಾವು ಇಲ್ಲಿ ಒಟ್ಟು ಸೇರಿದ್ದೇವೆ. ನಮ್ಮ ಒಂದು ಭಿತ್ತಿಪತ್ರ ಪ್ರದರ್ಶನ ಹಾಗೂ ನಮ್ಮ ಸಂವಿಧಾನ ವಿರೋಧಿ ಮತ್ತು ಜನವಿರೋಧಿ ನೀತಿಯ ಕೇಂದ್ರಾಡಳಿತ ವಿರುದ್ಧ ನಾವೊಂದು ವಿರೋಧ ಪ್ರಕ್ರಿಯೆಯನ್ನು ಇಲ್ಲಿ ಪ್ರಕಟಿಸುವ ಉದ್ದೇಶದಿಂದ ನಾವು ಒಟ್ಟಾಗಿ ಸೇರಿಕೊಂಡಿದ್ದೇವೆ. ಏಕೆಂದರೆ ಕೇಂದ್ರ ಸರ್ಕಾರವು ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಜನವಿರೋಧಿ ಕಾರ್ಯಗಳನ್ನು ಮಾಡುತ್ತಾ ಬಂದು ಇದೀಗ ಹೊಸ ಒಂದು ಕಾನೂನನ್ನು ಜಾರಿಗೆ ತಂದಿದೆ. ಏಕೆಂದರೆ ಎನ್ ಆರ್ ಸಿ ಅಂದರೆ ನ್ಯಾಷನಲ್ ರಿಜಿಸ್ಟರ್ಡ್ ಸಿಟಿಸನ್ಶಿಪ್ ಅಂದರೆ ರಾಷ್ಟ್ರೀಯವಾಗಿ ನಮಗೆ ಪೌರತ್ವವನ್ನು ಕೊಡುವಂಥ ಒಂದು ಪ್ರಕ್ರಿಯೆ. ಈ ಪೌರತ್ವ ಕೊಡುವಂಥ ಈ ಪ್ರಕ್ರಿಯೆಯು ಬಹಳ ಒಂದು ಅಪಾಯಕಾರಿಯಾದ ಒಂದು ಪ್ರಕ್ರಿಯೆಯಲ್ಲಿ ಆಗಿದೆ ಎಂಬುದನ್ನು ಮನಗಂಡು ದೇಶದಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ನಡೆಯುತ್ತಿದ್ದು, ಅದರ ಅಂಗವಾಗಿ ನಾವು ಕೂಡ ನಮ್ಮ ಈ ಜಮಾತ್ ಮೊಹಲ್ಲದ ಮುಖಾಂತರ ಈ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶವನ್ನು ಕಳಿಸುವ ಉದ್ದೇಶದಿಂದ ನಾವಿಲ್ಲಿ ಈ NRCಯನ್ನು ವಿರೋಧಿಸ್ತೇವೆ. ಅದೇ ರೀತಿ CAA, ಅದೇ ರೀತಿ ನ್ಯಾಷನಲ್ ಪಾಪ್ಯುಲೇಷನ್ ರಿಜಿಸ್ಟರ್ಡ್ ಅಂತ ಮತ್ತೊಂದು ಕೂಡ ಒಂದು ಕಾನೂನು ಹೊಸತಾಗಿ ಈಗ ತಂದಿದ್ದಾರೆ. ಇದು ಎಲ್ಲ ಒಂದು ನಾಣ್ಯದ ಎರಡು ಮುಖಗಳು. ಇವೆಲ್ಲವನ್ನು ನಾವು ಒಟ್ಟಾರೆ ನಾವು ಈ ಮೂಲಕ ವಿರೋಧಿಸುತ್ತೇವೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ನಾವು ಆರ್ಥಿಕವಾಗಿ ಬಹಳ ತಳಮಟ್ಟದಲ್ಲಿದ್ದೇವೆ. ಅದೇ ರೀತಿ ಉದ್ಯೋಗ ಇಲ್ಲ, ಅದೇ ರೀತಿ ವ್ಯಾಪಾರವಿಲ್ಲ, ಮತ್ತು ಎಲ್ಲ ವಸ್ತುಗಳ ಬೆಲೆ ಆಕಾಶಕ್ಕೇರಿದೆ. ಅವೆಲ್ಲವನ್ನು ಯಾರೂ ಮಾತಾಡುವಂತಿಲ್ಲ. ಅದನ್ನು ಮಾತಾಡದ ರೀತಿಯಲ್ಲಿ, ಅದನ್ನು ಮರೆಮಾಚುವ ರೀತಿಯಲ್ಲಿ ಈ ಹೊಸ ಜನವಿರೋಧಿ ಮತ್ತು ಸಂವಿಧಾನ ವಿರೋಧಿ ಕಾಯ್ದೆಗಳನ್ನು ಕೇಂದ್ರ ಸರ್ಕಾರವು ತಂದು ಜನರನ್ನು ಬಹಳ ತೊಂದರೆಗೆ, ಪೇಚಿಗೆ ಸಿಲುಕಿಸಿಬಿಟ್ಟಿದೆ. ಅದೇ ರೀತಿ ಸಂವಿಧಾನದ 14ನೇ ಆರ್ಟಿಕಲ್ ಅದನ್ನು ಉಲ್ಲಂಘನೆಯನ್ನು ಮಾಡಿದೆ. ಈ 14ನೇ ಆರ್ಟಿಕಲ್ ಉಲ್ಲಂಘನೆ ಆಗಿರುವುದರಿಂದ ನಮ್ಮ ದೇಶದಲ್ಲಿ ಇನ್ನು ಮುಂದಕ್ಕೆ ನಮ್ಮ ಕೆಲವು ಸ್ವಾತಂತ್ರ್ಯಗಳು ನಮ್ಮಿಂದ ಕಸಿದುಕೊಂಡು ಹೋಗುವಂಥ ಒಂದು ಸಂಭವ ಇದೆ. ಇವೆಲ್ಲವನ್ನು ಮನಗೊಂಡು ಇದು ಕೇವಲ ಮುಸ್ಲಿಮರಿಗೆ ಮಾತ್ರ ಅಲ್ಲ, ಈ ದೇಶದ ಎಲ್ಲ ಜಾತಿ ಧರ್ಮದವರಿಗೆ ಕೂಡ ಇದರಿಂದ ತೊಂದರೆ ಇದೆ. ಹಿಂದೂ ಮುಸಲ್ಮಾನರಿಗೆ, ನಂತರ ಅಲ್ಪಸಂಖ್ಯಾತರಿಗೆ, ತದನಂತರ ಅದು ದಲಿತರಿಗೆ ಮತ್ತು ಬೇರೆ ಬೇರೆ ಹಿಂದುಳಿದ ವರ್ಗದವರಿಗೂ ಕೂಡ ಇದರಿಂದ ತೊಂದರೆ ಉಂಟಾಗುವಂಥ ಒಂದು ಸನ್ನಿಹಿತವಾದ ನಾವು ಈ ಒಂದು ಎಚ್ಚರಿಕೆಯನ್ನು ಈ ಮೂಲಕ ಜನತೆಗೆ ನಾವು ಹೇಳುವ ಮುಖಾಂತರ ನಾವು ನಮ್ಮ ಸಂಯುಕ್ತ ಜಮಾತಿನ ಅಂಡರ್ನಲ್ಲಿ 23ರಂದು ನಾವೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಕಾರಣಾಂತರದಿಂದ ಕೆಲವು ಹೊಸ ವರ್ಷ ಮತ್ತು ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಶಾಂತಿಯನ್ನು ಕಾಪಾಡುವ ಉದ್ದೇಶದಿಂದ ನಾವು ಅದನ್ನು ರದ್ದುಪಡಿಸಿದ್ದೇವೆ. ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ಒಂದು ಹೋರಾಟವನ್ನು ನಾವೆಲ್ಲರೂ ಸಂಯುಕ್ತ ಜಮಾತಿನ ಅಂಡರ್ ಮುಖಾಂತರ ನಾವು ಹೋರಾಡುವ ಒಂದು ನಿಟ್ಟಿನಲ್ಲಿ ಇಂದು ನಾವು ಸಾಂಕೇತಿಕವಾಗಿ ಈ ಸಂದೇಶವನ್ನು ನಮ್ಮ ಅಧಿಕಾರಿಗಳಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ತಿಳಿಸುವ ನಿಟ್ಟಿನಲ್ಲಿ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಒಟ್ಟಿನಲ್ಲಿ ನಾವು NRCಯನ್ನು, ಅದೇ CAB, ಅದೇ NPR ಇದೆಲ್ಲವನ್ನು ನಾವು ಒಟ್ಟಿನಲ್ಲಿ ವಿರೋಧಿಸ್ತೇವೆ. ನಮಗೆ ಸಂವಿಧಾನ ವಿರೋಧಿ ಯಾವುದೇ ಒಂದು ಕಾಯ್ದೆಗಳು ನಮಗೆ ಅಗತ್ಯವಿಲ್ಲ. ನಾವೆಲ್ಲರೂ ಭಾರತ ದೇಶದ ಪ್ರಜೆಗಳು. ನಾವು ಒಟ್ಟಾಗಿ ಭಾರತೀಯರಾಗಿ ನಾವು ಶಾಂತಿ, ಸಮಾಧಾನ, ಸಹನೆ, ಸಹಬಾಳ್ವೆ ಮತ್ತು ಸಮಾನತೆ, ಸಹಿಷ್ಣುತೆಯಿಂದ ನಾವೆಲ್ಲರೂ ಒಟ್ಟಾಗಿ ಬಾಳಬೇಕು. ಹಾಗಾದರೆ ಮಾತ್ರ ಸುಂದರವಾದ ಭಾರತ ನಿರ್ಮಾಣವಾಗೋದು. ಆದ್ದರಿಂದ ನಾವೆಲ್ಲರೂ ನಮ್ಮ ಈ ಭಾರತವನ್ನು ನೆಮ್ಮದಿ, ಸುಂದರ ಮತ್ತು ಸಹಬಾಳ್ವೆಗೆ ಹೆಸರುವಾಸಿಯಾಗಿ ಮಾಡುವಲ್ಲಿ ನಾವು ಪ್ರಯತ್ನ ಪಡಬೇಕು. ಅದೇ ರೀತಿ ಈ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತರಲು ನಾವು ಯಾವ ರೀತಿಯಲ್ಲಿ ನಮ್ಮ ಮುಸ್ಲಿಮರ ಪಾತ್ರವಿದೆಯೋ ಅದೇ ರೀತಿ ನಾವು ಈ ಕೇಂದ್ರ ಸರ್ಕಾರ ಈ ಕಾಯ್ದೆಯನ್ನು ರದ್ದುಪಡಿಸದೆ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಮತ್ತೊಂದು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಯಾರಾಗಿದ್ದೇವೆ ಎಂಬುದನ್ನು ಕೂಡ ಈ ಮೂಲಕ ನಾವು ಹೇಳಲು ಇಚ್ಛಿಸ್ತೇವೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಈ ಮುಂದೆ ನಡೆಯುವ ಪ್ರತಿಭಟನೆಗೆ ನಮ್ಮ ದೇಶದ ಎಲ್ಲರೂ ಜಾತಿ, ಮತ, ಧರ್ಮ ಭೇದವನ್ನು ಮರೆತು ಅದೇ ರೀತಿ ನಮ್ಮ ಮಾಡೂರು ಮೊಹಲ್ಲದ ಜನರಿಗೂ ಕೂಡ ನಾವು ಹೇಳುತ್ತೇವೆ, ಇಲ್ಲಿ ಕೂಡ ನಾವು ಎಲ್ಲರೂ ನಾವು ಯಾವುದೇ ಅಹಿತಕರ ಘಟನೆಗೆ ಅವಕಾಶ ಕೊಡದೆ ನಮ್ಮೊಳಗೆ ನಾವು ಜಾತಿ ಧರ್ಮದ ಅಡಚಣೆಯಾಗದೆ ಈ ಸಂವಿಧಾನ ವಿರೋಧಿ ಚಟುವಟಿಕೆಯಲ್ಲಿ ನಾವೆಲ್ಲರೂ ಒಕ್ಕೊರಡಿನಿಂದ ಇದಕ್ಕೆ ಪ್ರತಿಭಟಿಸಬೇಕು ಅಂತ ಹೇಳುತ್ತಾ ನಾನು ಮಾತುಗಳನ್ನು ಮುಗಿಸ್ತೇನೆ. ವಾಖರ್ದವನ್ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಅಸ್ಸಲಾಮು ಅಲೈಕುಂ. ಜೈ ಸರ್ಕಾರ ಹೊಸದಾಗಿ ಜಾರಿಗೆ ತಂದಂತಹ NRC, ಅದೇ ರೀತಿ CAA ಇದರ ವಿರುದ್ಧ ಒಂದು ನಮ್ಮ ಪ್ರತಿಭಟನೆಯನ್ನು ಕೇಂದ್ರ ಸರ್ಕಾರಕ್ಕೆ ತಿಳಿಸಲೋಸ್ಕರ ನಮ್ಮ ಮಾಡೂರಿನ ಈ ಮೊಹಲ್ಲಾದ ಎಲ್ಲ ಜನರು ಬಂದು ಸೇರಿದ್ದೇವೆ. ನಿಜವಾಗಿ ಇದು ಒಂದು ಇಸ್ಲಾಂ ಧರ್ಮದ ಅಥವಾ ಮುಸ್ಲಿಮರ ವಿರುದ್ಧವಾದಂತಹ ಒಂದು ನೀತಿ ಅಥವಾ ಕಾಯ್ದೆ ಎಂದು ನಾವು ಹೇಳುವುದಿಲ್ಲ.
ಖಂಡಿತವಾಗಿ ಇದು ಸುಮಾರು 75 ವರ್ಷಗಳ ಕಾಲ ಇಲ್ಲಿ ನಾವು ಪವಿತ್ರವಾಗಿ ಕಂಡುಬಂದಂತಹ ಭಾರತದ ಸಂವಿಧಾನ, ಇದರ ವಿರುದ್ಧ ಇದನ್ನು ಗಾಳಿಯಲ್ಲಿ ತೂರುವಂತಹ ಒಂದು ಕೆಲಸ, ಇದರ ವಿರುದ್ಧವಾದಂತಹ ಇದೊಂದು ಕಾಯಿದೆ ಎಂಬ ನಿಟ್ಟಿನಲ್ಲಿ ಆಗಿರುತ್ತದೆ ನಮ್ಮ ಈ ಪ್ರತಿಭಟನೆ. ಖಂಡಿತವಾಗಿಯೂ ಇದು ಮುಸ್ಲಿಮರ ವಿರುದ್ಧ ಅಥವಾ ಇಸ್ಲಾಮಿನ ವಿರುದ್ಧವಾದಂತಹ ಒಂದು ಕಾಯಿದೆ ಎಂದು ನಾವು ಯಾವತ್ತೂ ನಂಬುವುದಿಲ್ಲ, ಹೇಳುವುದಿಲ್ಲ. ಇದು ನಮ್ಮ ಪವಿತ್ರ ಭಾರತದ ಪವಿತ್ರವಾದಂತಹ ಸಂವಿಧಾನ. ಆ ಸಂವಿಧಾನ ವಿರೋಧವಾದಂತಹ ಸಂವಿಧಾನದ ವಿರುದ್ಧವಾದಂತಹ ಒಂದು ಚಟುವಟಿಕೆ ಆಗಿದ್ದರಿಂದ ನಾವೆಲ್ಲರೂ ಒಟ್ಟು ಸೇರಿ ಈ ಒಂದು ಕಾಯ್ದೆಯನ್ನು ಪ್ರತಿಭಟಿಸುತ್ತೇವೆ. ಇದರ ವಿರುದ್ಧವಾಗಿ ನಮ್ಮ ಅಭಿಪ್ರಾಯವನ್ನು ನಾವು ಕೇಂದ್ರ ಸರ್ಕಾರಕ್ಕೆ ತುಂಬ ಶಾಂತಿಯುತವಾಗಿಯೇ ನಾವು ಸಮರ್ಪಿಸುತ್ತೇವೆ ಎಂದು ಈ ಮೂಲಕ ಹೇಳಿಕೊಳ್ಳುತ್ತಾ, ನಮ್ಮ ಈ ಊರಿನಲ್ಲಿ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಜಾತಿ ಧರ್ಮದವರು ಶಾಂತಿ, ಸೌಹಾರ್ದತೆ, ಸಹಬಾಳ್ವೆಯಿಂದ ಜೀವಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ಇಂತಹ ಹೊಸ ನೀತಿ ಕಾಯ್ದೆಗಳನ್ನು ತಂದು ನಮ್ಮ ನಾಡಿನ ಶಾಂತಿ ಸೌಹಾರ್ದತೆಗೆ ಧಕ್ಕೆ ಬರುವಂತಹ ಯಾವುದೇ ಒಂದು ಪ್ರಕ್ರಿಯೆಗಳನ್ನು ಇಲ್ಲಿ ತರಬಾರದು ಎಂಬ ಒಂದು ಸಂದೇಶವನ್ನು ಕೂಡ ಈ ಮೂಲಕ ನಾವು ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ತಿಳಿಸುತ್ತೇವೆ ಎಂದು ಮಾತ್ರ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಈ ಮಾಡೂರು ಜಮಾತಿನವರು ಮತ್ತೊಮ್ಮೆ ಈ ಒಂದು NRC ಅದೇ ರೀತಿ CAA ವಿರುದ್ಧವಾಗಿ ವಿರೋಧವನ್ನು ವ್ಯಕ್ತಪಡಿಸುತ್ತೇವೆ ಎಂದು ಈ ಮೂಲಕ ನಾನು ಹೇಳಿಕೊಳ್ಳುತ್ತೇನೆ. ಜೈ ಕರ್ನಾಟಕ, ಜೈ ಹಿಂದ್.